ಎಂಚೆಲ್ಲರ ಮಾತೆಲ್ಲ ನಮಸ್ಕಾರ. ಇನ್ನೊಂಜಿ ನಮಕ್ ಆರ್ಡರ್ ಉಂಡು 3 kg ಗೀ ರೋಸ್ಟ್. 3 kg ಗೀ ರೋಸ್ಟ್ಗೂ 200 ಮುಂಚಿ ನಮ್ಮ ಫ್ರೈ ಮಂತಂದುಲ್ಲ. 200 ಗ್ರಾಮ್ ಅತ್ತು 200 ಮುಂಚಿ ನಮ್ಮ ಲೆಕ್ಕ ಮಂತ ಪಾಡು 3 kg ಬೇಕು. 16 ಸ್ಪೂನು ಕೊತ್ತಂಬರಿ ಅವೆಲ್ಲ ಫ್ರೈ ಮಾಡ್ತಾರೆ. 2 ಸ್ಪೂನ್ ಆತು ದಾಸೆಮಿ ಇವೆಲ್ಲ ಫ್ರೈ ಮಾಡ್ತಾರೆ. ಅಂದು 1 ಸ್ಪೂನ್ ಆತು ಮಲ್ಲ ಸ್ಪೂನ್ ಆತು ಜೀರಿಗೆ ಫ್ರೈ ಮಾಡ್ತಾರೆ. ಅಂದುಲ ಒಂತೆ ಮೆತ್ತೆ ಫ್ರೈ ಮಾಡ್ತಾರೆ. ಅಂದುಲ ಮತ್ತು ಕೊತ್ತಂಬರಿಲ್ಲ ಫ್ರೈ ಮಾಡ್ತಾರೆ ಮಾಡೋದುಂಟು. ಎಣ್ಣೆ ಪಾಡ್ರೆಜಿ ಡ್ರೈ ಫ್ರೈ ಮಾಡ್ಬೇಕ ನಮ್ಮ ಮತ್ತು ದಾಸೆಲ್ಲ ಪಾಡೋದುಂಟು ಫ್ರೈ ಮಾಡ್ತಾರೆ. ಎಣ್ಣೆ ಪಾಡ್ರೆಜಿಂದು ಮೆತ್ತೆಲ್ಲ ಪಾಡೋದುಂಟು. ಎಣ್ಣೆ ಪಾಡ್ರೆಜಿನ ಇಕ್ಕದಲ್ಲ ಅಂಚಿನ ಫ್ರೈ ಮಾಡ್ತಾರೆ. ಸರಿ ಫ್ರೈ ಮಾಡ್ಬೇಕ ನಮ್ಮ ಸರಿ ಫ್ರೈ ಮಾಡ್ಬೋದು. ನನಗೆ ಎಡ್ಡೆ ಮುಂಚಿ ఒక ಚಕ್ಕೆ ಲವಂಗ ಪಾಡು ಅದಕ್ಕೆ ತಗ್ಗಿಸುವಾಗ ಎಡ್ಡೆ ಮುಂಚಿಲ ಫ್ರೈ ಮಾಡ್ತಾ ಪಾಡು ಚಕ್ಕೆ ಲವಂಗ ఒక ಕಾಜು ಪತ್ತ ಪಾಡು ಫ್ರೈ ಮಾಡ್ತಾರೆ. ಕಲ್ಲ ಪಾಡ್ಕ ನಮ್ಮ ಅದು ಸರಿ ಫ್ರೈ ಮಾಡ್ಬೇಕ. ಒಂದು ಜಾಯಿಕಾಯಿ ಪುಡಿ ಮಂತು ಪಾಡು 2 ಭಾಗ ಮಂತು 1 ಭಾಗ ಯಾವನಕ್ಕೆ ಜಾಸ್ತಿ ಪಾಡ್ರೆ ಇಚ್ಚಿ. ಈ ರೋಸ್ಟ್ದ ಮಸಾಲೆನು ಒಂದು ಬೆಚ್ಚ ನೀರು ಪಾಡ್ದಂತೆ ಚೂರು ದಿಯೋಳು 2 ನಿಮಿಷ ಇದಕ್ಕೆ ನಮ್ಮ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮನ್ಪುಗ ಒಂಚೂರು ಪುಳಿ ಪಾಡುಳಿ ಮೊಸರು ಪುಳಿ ಇಟ್ಕೊಂಡು ಯಾವಂಡವು ಎಡ್ಡೆ ಮುಂಚಿ ಬೊಕ್ಕ ಕಸ್ಕ ಚಕ್ಕೆ ಲವಂಗ ಪಾಡ್ದೆ ಅದಕ್ಕೆ ಮಿಕ್ಸಿಗೆ ಒಟ್ಟಿಗೆ ಪಾಡುಗ ಮಸಾಲೆ ಮಾಡ್ತಾರೆ. ಇದು ನೈಸ್ ಆಂಡು ಮತ್ತೆ ಮಸಾಲೆ ರೆಡಿ ಆಂಡು ಗ್ರೈಂಡ್ ಮಂತಿಂಡಿತೆ ತೋಪು ಪಾಡ್ದು ರೆಡಿ ಆಂಡುತ್ತೆ. ಮ್ಯಾರಿನೇಷನ್ ಮಾಡ್ತಾರೆ. ಮೊಸರು ಪಾಡುಗ ಮತ್ತೆ ಅರ್ಧ ಸ್ಪೂನ್ ತುಪ್ಪು ರುಚಿಗೆ ತಕ್ಕ ಇದಕ್ಕೆ ಮಂಜಲ್ ಪಾಡಲಿ ಪಾಡ್ರೆಂಡು ಮತ್ತು ಮಂಜಲ್ ಒಂಚೂರು ಪಾಡುಗ ಉಪ್ಪು ಬೊಕ್ಕ ಮಂಜಲ್ ಪಾಡ್ದ ಮತ್ತೆ ಮಿಕ್ಸ್ ಮಾಡ್ಬೋದು. ಒಂಚೂರು ಚಿಲ್ಲಿ ಪುಡಿ ಪಾಡುಗ ಚಿಲ್ಲಿ ಪೌಡರು ಸರಿ ಮಿಕ್ಸ್ ಮಾಡ್ತಾರೆ. ನಮ್ಮ ಚಿಕನ್ ಪಾಡ್ಗ ಆಯಿತು. ಮತ್ತೆ ಚಿಕನ್ ಪಾಡ್ಗ ಮ್ಯಾರಿನೇಷನ್ ಮಾಡ್ತಾರೆ. ನಂಗೆ ಅರ್ಧ ಗಂಟೆದ ಕೊಟ್ಟದೀಗ ಮ್ಯಾರಿನೇಷನ್ ಮಾಡೋದು ಮತ್ತೆ ಸರಿ ಮಿಕ್ಸ್ ಮಾಡ್ಬೋದ. ನಂಜಿ ಅರ್ಧ ಗಂಟೆ ದೀಕ ಮ್ಯಾರಿನೇಷನ್ ಮಾಡ್ತಾರೆ. ನಾನೈತೆ ಬೇಯತೆ ನಮ್ಮ ರೆಡಿ ಮಾಡ್ತೀವಿ. ತುಪ್ಪ ಬಾಡ್ಗ ಮತ್ತು ತುಪ್ಪ ಬಾಡ್ಗ ಕ್ಯಾಶು ಫ್ರೈ ಮಾಡ್ತಾರೆ. ಅಂದು ಕ್ಯಾಶು ಫ್ರೈ ಮಾಡ್ತಾರೆ ಒಂದು ಫ್ರೈ ಮೇಲೆ ಅವು ಇದೆಪ್ಪುಗ ಇದೇ ಬರಲ್ಲ ಬೇಸತ್ಲ ಫ್ರೈ ಮಾಡ್ತಾರೆ. ಇತ್ತೆ ತುಪ್ಪ ಪಾಡ್ದು ಇಕ್ತೆ ಚಿಕನ್ ಪಾಡ್ಗ ಮ್ಯಾರಿನೇಟ್ ಆಡ್ಗ ಚಿಕನ್ ಎಟ್ಟೆ ಫ್ರೈ ಆವ್ಡು ಗೀಟು ಸರಿ ಮಿಕ್ಸ್ ಮಾಡ್ಬೋದ. ಮುಂಚೆ ಏನೇ ಫ್ರೈ ಮಾಡ್ಕೊಂಡೇ ಬರೋದು ಏನು ತೆಸ್ಬೇಕ ಬೇಯಿನ ಕಲ್ಲು ಗೀ ಪಾಡೊಂದೇ ಬರೋದು ನಮ್ಮ ಸರಿ ಫ್ರೈ ಮಾಡ್ಬೋದ. ಒಂಚೂರು ಬೇಯಾಡು ಕೆಲವೇರು ಬೇಯರ್ದಿತ್ತೇರು ಅಂಚತ್ ನಮ್ಮ ಗೀಟೆ ಬೇಯರ್ದಿವಳು ನೆಕ್ ತುಂಬಲೆ ಮಂತದೇನು ಪಾಡಿತ್ತೆ ರೆಸಿಪಿ ಇಂದು 15 ಜನ ಕಾಪಿನ ಹತ್ರ ನಮ್ಗೆ ರೆಸಿಪಿ ಇತ್ತು. ಇತ್ತೆ ಗೀ ರೋಸ್ಟ್ದ ಮಸಾಲೆ ಪಾಡ್ಗ ನಮ್ಮ
ರೆಡಿ ಮಂತಿನ ಮಸಾಲೆನು ಪಾಡಂದಿಲ್ಲೇನು ಮತ್ತು ಸರಿ ನಮ್ಮ ಮಿಕ್ಸ್ ಮನ್ಪುಗ ಈಗ ಮಿಕ್ಸ್ ಮಂದಿರ ಗೀ ಪಾಡ್ದು ಸರಿ ನಾವು ಮಿಕ್ಸ್ ಮಾಡ್ಕೋ ಗೀ ತೆಗೆಯೋ ಒಂದು ಗೀ ರೋಸ್ಟ್ ದಯಪಂಡ ಅಂದು ನಮ್ಮ ಗೀಟ್ ಮನ್ಪುರಾದ್ರೆ ಗೀ ರೋಸ್ಟ್ ಕೆಲವು ಒಂಥರ ಬಂಗ ಇರ್ತಲ್ಲ ಆಗ ಆಯಿಲ್ ಬಾಡ್ಲ ಮನ್ಪೊಲಿ ಆಮೇಲೆ ಗೀ ತಾತ ಟೇಸ್ಟ್ ಬರ್ತದೆ ಸರಿ ಮಿಕ್ಸ್ ಮನ್ಪುಗ ಗೀ ಪಾಡ್ಬಿಟ್ಟು ಸರಿ ಮಿಕ್ಸ್ ಮಾಡ್ತದ ಟೇಸ್ಟ್ ತಕ್ಕ ಒಂಚೂರು ಉಪ್ಪು ಬಾಡ್ಗ ಒಂದು ಬರ್ತದೆ ಬಾಡ್ದು ಖಾಲಿ ಆಗ್ತದೆ ಉಪ್ಪ ಇತ್ತ ನಮ್ಮ ಫ್ರೈ ಮಂತಿನ ಬೇಸಪ್ಲ ಪಾಡ್ಬೇಕು ಮುಂಚೆ ಕ್ಯಾಶ್ ಎಲ್ಲ ಪಾಡ್ಗ ಕ್ಯಾಶ್ ಪಾಡ್ಗ ಸರಿ ಫ್ರೈ ಮಾಡ್ಬೇಕು ಮತ್ತು ಗೀ ರೋಸ್ಟ್ ಆನ್ ಬರ್ತದೆ ಬೇಗ ಪಾಡೋದಿಲ್ಲ ವಾಡಿಲ್ಲ ಕ್ಯಾಶ್ ಅಪ್ರ ಮಸ್ತ್ ಪಾಡು ಎಡ್ಡೆ ಹಾಕೋದು ಓಕೆ ಫ್ರೆಂಡ್ಸ್ ಇದು ರೆಡಿ ಆತಂದು ಗೀ ರೋಸ್ಟ್ ಚಿಕನ್ ಗೀ ರೋಸ್ಟ್ ಮಸ್ತ್ ಟೇಸ್ಟಿ ಆದುಕೊಂಡು ನಿಕ್ಲವರ ಟ್ರೈ ಮನ್ಪ್ಲೆ ನಿಕ್ಲೆ ಆರ್ಡ್ರ್ ಬರೈತನ ಪ್ಲೀಸ್ ಎಂಕ್ಲೆ ಪನ್ಲೆ ಎಂಕ್ಲೆ ಇಂಚಿ ನಿಕ್ಲೆ ಬೋರ್ಡ್ ಅಂಚ ಬಂತು ಕೊರಪ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಕ್ಲೆ ಇಷ್ಟ ಆಡ ಲೈಕ್ ಮಾಡ್ತೀವಿ ಶೇರ್ ಮಾಡ್ತೀವಿ ಕಮೆಂಟ್ ಮಾಡ್ತೀವಿ ಒಕ್ಕ ಸಬ್ಸ್ಕ್ರೈಬ್ ಮಾಡ್ತೀವಿ ನನ್ನದು ಒಂದು ಎಡ್ಡೆ ರೆಸಿಪಿ ಬರ್ತದೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್